ಪಾವೂರು ಗ್ರಾಮದ ಮಲ್ಲಾರ್ ತೀರ್ಥತಾದಿದ ಕಾಂಕ್ರೀಟ್ ಕಾಮಗಾರಿಗೂ ಶಿಲಾನ್ಯಾಸ ಕಾರ್ಯಕ್ರಮ ಗುರುವಾರ ಕಾಣಿ ನಡೆದದು. ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಮರುನ್ನೀಸಾ ಶಿಲಾನ್ಯಾಸ ನಡೆಪಾಯಿರು. ಪಾವೂರು ಪಂಚಾಯತ್ ವತಿಯಿಂದ ಪಾವೂರು ಗ್ರಾಮ ಪಂಚಾಯತ್ ವತಿಯಿಂದ ಈ ರಸ್ತೆ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ರಸ್ತೆ ಬಹುಕಾಲದ ಬೇಡಿಕೆಯೂ ಕೂಡ ಆಗಿತ್ತು. ಸೊ ಇದು ನಮ್ಮಿಂದಾಗಿ ಈಡೇರ್ತಾ ಇದೆ ಅನ್ನೋದು ಅದೊಂದು ತುಂಬ ದೊಡ್ಡ ಸಂತೋಷದ ವಿಷಯ ಕೂಡ. ಇನ್ನೂ ಕೂಡ ನಮ್ಮ ಈ ಗ್ರಾಮವನ್ನು ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಆ ದೇವರು ನಮ್ಮನ್ನು ಹೀಗೇ ಕರುಣಿಸಲಿ ಅಂತ ಹೇಳಿ ಅವಕಾಶಕ್ಕಾಗಿ ಧನ್ಯವಾದ. ಪಂಚಾಯತ್ಗೆ ಹೊಸ ಆಡಳಿತ ಬತ್ತಿ ಬೊಕ್ಕ ತಾದಿ ಕಾಂಕ್ರೀಟ್ ಕಾಮಗಾರಿಗೂ ಸುರುಕಾದು ಚಾಲನೆ ಕೊಡ್ತುಂಡು. ಶಾಸಕರು, ಸಂಸದರು ಬೊಕ್ಕ ಜನಪ್ರತಿನಿಧಿನಕ್ಲಿನ ಸಹಕಾರಡು ಮಾತಾ ತಾದಿಲೆಯನ್ನು ಕಾಂಕ್ರೀಟ್ ಮುಖೇನ ಅಭಿವೃದ್ಧಿ ಮಲ್ಪೆರ ಯೋಜನೆ ಪಾಡ್ದನು ಪಣದು ಸದಸ್ಯರು ವಲಿರಂಡಿ ಸೋಜ ತಿಳಿಪಾಯರು. ನಮ್ಮ ಮೊದಲನೆಯ ಕೆಲಸವೆಂದು ನಾವು ಈ ಸಂದರ್ಭದಲ್ಲಿ ಭಾವಿಸಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಪಂಚಾಯತಿಗೆ. ಕಾರಣ ಏನಂದರೆ, ನಮ್ಮ ಪಾವೂರು ಗ್ರಾಮದ ಎಲ್ಲ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡಬೇಕು ಅಂತೇಳಿ ನಮ್ಮ ಎಲ್ಲರ 15 ಸದಸ್ಯರು ಕೂಡ ಪಣ ತೊಟ್ಟು, ಮುಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಕೂಡ, ಮುಂದಿನ ತಾಲೂಕು ಪಂಚಾಯತ್ ಸದಸ್ಯರು ಕೂಡ ಆಯ್ಕೆಯಾದರೆ ಮತ್ತು MLA ಸಾಹೇಬರು ಮತ್ತು MP ಅವರ ಅನುದಾನದಿಂದ ಗ್ರಾಮದ ಎಲ್ಲ ರಸ್ತೆಗಳನ್ನು ಕಾಂಕ್ರೀಟೀಕರಣ ಮಾಡಬೇಕಂತೇಳಿ ನಾವು ಈಗಾಗಲೇ ಪಣ ತೊಟ್ಟಿದ್ದೀವಿ. ಈ ಕೆಲಸಕ್ಕಾಗಿ ನಾವು ದೇವರಲ್ಲಿ ಎಷ್ಟು ಬೇಡಿದ್ದು ಸಾಲದು. ಯಾಕೆಂದರೆ ಈ ಪಾವೂರು ಗ್ರಾಮ ಪಂಚಾಯತಿನ ರಸ್ತೆಗಳು ಕಾಂಕ್ರೀಟೀಕರಣ ತುಂಬ ರಸ್ತೆಗಳು ಬಾಕಿ ಇದೆ. ಅದನ್ನು ಈಗಾಗಲೇ ಕೆಲವೊಂದು ರಸ್ತೆಗಳು ಇನ್ನೂ ಮುಂದುವರಿ ಕಾಮಗಾರಿಗಳು ಬಾಕಿ ಇದೆ. ಅದನ್ನೆಲ್ಲ ನಮ್ಮ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು MLA ಮತ್ತು MP ಅವರ ಸಹಕಾರದಿಂದ ಈ ಗ್ರಾಮದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಪಥಕ್ಕೆ ತರಲಿಕ್ಕೆ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಇನ್ನು ಮುಂದೆ ನಮ್ಮ ಈ ಗ್ರಾಮದ ರಸ್ತೆಗಳು ಒಳ್ಳೆಯ ರೀತಿಯಲ್ಲಿ ಇರಲಿಕ್ಕೋಸ್ಕರ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಪಂಚಾಯತ್ ಉಪಾಧ್ಯಕ್ಷರು ಮೊಹಮ್ಮದ್ ಅನ್ಸಾರ್ ಪಾತ್ರರಂದು ಕರೋನಾ ಪೊರ್ತಡು ಪಂಚಾಯತ್ ಅನುದಾನ ಕಮ್ಮಿ ಮಲ್ದದಿತ್ತಂಡಲ ಮಾತಾ ಸದಸ್ಯರನ ಸಹಕಾರಡು ಸುಮಾರು 30 ವರ್ಷದ ಬೇಡಿಕೆದಲಕ ತಾದಿ ಅಭಿವೃದ್ಧಿಗೆ ಚಾಲನೆ ಕೊಡ್ತು ಪಂಡು ತಿಳಿಪಾಯರು. ಪಾವೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ 3ನೇ ವಾರ್ಡ್ನ ಮಲಾರ್ ಕೆಳಗಿನ ಮಾರ್ಗ ಅನೀಫ್ ಮನೆ ಬಳಿಯಿಂದ ಮುಬೀನ್ ಮನೆಯವರೆಗಿನ ಒಂದು 3 ಲಕ್ಷ ರೂಪಾಯಿ ಅನುದಾನದಲ್ಲಿ ಒಂದು ಕಾಂಕ್ರೀಟೀಕರಣ ರಸ್ತೆಯ ಶಿಲಾನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಪಂಚಾಯತ್ ಅಧ್ಯಕ್ಷೆಯಾಗಿರುವಂಥ ಕಮರುನ್ನೀಸಾ ನೌಕಲ್ರವರೇ, ಬಹುಕಾಲದ ನಿರೀಕ್ಷೆಯಾಗಿರುವಂಥ ಈ ಒಂದು ರಸ್ತೆಗೆ ನಮ್ಮ ಈ ಒಂದು ಅವಧಿಯಲ್ಲಿ ಶಿಲಾನ್ಯಾಸ ಮಾಡಲು ಅವಕಾಶ ಕೊಟ್ಟಂತಹ ಸೃಷ್ಟಿಕರ್ತನಾದ ಅಲ್ಲಾಹ್ನಲ್ಲಿ ಈ ಪ್ರಪ್ರಥಮವಾಗಿ ನಾನು ಸ್ತುತಿಸುತ್ತಾ ಇದ್ದೇನೆ. ಈ ಕೊರೋನಾ ಸಂದರ್ಭದಲ್ಲಿ ನಮ್ಮ ಪಂಚಾಯತಿಗೆ ಬಂದಂತಹ ಅನುದಾನವನ್ನು ಕಡಿತಗೊಳಿಸಿದರೂ ನಮ್ಮ ಸದಸ್ಯರೆಲ್ಲರ ಸಹಕಾರದಿಂದ ಈ ಒಂದು ರಸ್ತೆಗೆ ಸರಿಸುಮಾರು 30-35 ವರ್ಷದಿಂದ ಬೇಡಿಕೆ ಇರುವಂಥ ಈ ಒಂದು ರಸ್ತೆಗೆ ಶಿಲಾನ್ಯಾಸವನ್ನು ನೆರವೇರಿಸಿದ್ದೇವೆ. ಇದಕ್ಕಾಗಿ ಸಹಕರಿಸಿದಂಥ ನಮ್ಮೆಲ್ಲ ಪಂಚಾಯತ್ ಸದಸ್ಯರಿಗೂ ಅದೇ ರೀತಿ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿ ಇನ್ನು ಮುಂದಕ್ಕೂ ನಮ್ಮ ಗ್ರಾಮದಲ್ಲಿ ಇಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸರ್ವಶಕ್ತನಾದ ನಮಗೆಲ್ಲರಿಗೂ ಅನುಗ್ರಹಿಸಲಿ ಎಂಬ
ಪಂಚಾಯತ್ ಸದಸ್ಯರು ರಿಜ್ವಾನ್, ಮೆಹರುನ್ನೀಸಾ, ವಲೇರಿಯನ್ ಡಿಸೋಜಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುಧಾರಾಣಿ, ಕಾರ್ಯದರ್ಶಿ ಪೂವಪ್ಪ ಶೆಟ್ಟಿ, ಮಾಜಿ ಸದಸ್ಯರು ನಾಸೀರ್ ಮಲಾರ್, ಮುಖಂಡರು ಕಮರ್ ಮಲಾರ್, ವಲೇರಿಯನ್ ಮೊಂತೆರೋ ಕಾರ್ಯಕ್ರಮದ ಮುತಾಲಿಕೆ ಹಿಡಿತಾರೆ.